ಸೊಲ್ಮೆರು ನಮ್ಮ ಕುಡ್ಲ ತುಳು ವಾರ್ತೆಲು ಮುಖ್ಯಾಂಶರು. ಕುಡ್ಲದ ಪುರಭವನಡು ನಮ್ಮ ಹಬ್ಬಕ್ಕ 2022 ಅಮೃತ ಸ್ವಾತಂತ್ರ್ಯ ಸಂಭ್ರಮ. ಸ್ವತಂತ್ರ ನಂಗ್ ಸುಲಭ ದಿಗ್ಗಜಿಂದ ಜವನರಿಗೆ ತೆರಿಪಾವಂದೆ ಉಪ್ಪಡು ಮಂತ್ರಿ ವಿ ಸುನೀಲ್ ಕುಮಾರ್. ಶ್ರೀಧಾಮ ಮಾಣಿಲ ಮಹಾಲಕ್ಷ್ಮಿ ಕ್ಷೇತ್ರಡು ಪ್ರತಿಷ್ಠಾ ವರ್ಧಂತ್ಯುತ್ಸವ. ಧರ್ಮ ಪ್ರಜ್ಞೆಗಳು ಸೃಷ್ಟಿ ಅವಡು ಆಡುನಾಕ್ಲು ಧರ್ಮ ಪ್ರಜ್ಞೆ ಮೂಡಾವಡು ಧಾರ್ಮಿಕ ಸಭೆಟಿ ಕಮಲದೇವಿ ಪ್ರಸಾದ ಆಸ್ರಣ್ಣ ಕಟಿ. ಕುಡ್ಲಡ ಕಿಷ್ಕಿಂದ ಹನುಮದ ರಥಯಾತ್ರೆದ ಬೈಠಕ್ ಕಾರ್ಯಕ್ರಮ. ಕಿಷ್ಕಿಂದಡಿ ಇತ್ತೆಲ ಕಪಿ ಸಾಮ್ರಾಜ್ಯ ಉಂಡೋದು ಲೋಕಕುತೋಜಾವನ ಕೆಲಸ ಅವಡು ಶ್ರೀ ಗೋವಿಂದಾನಂದ ಸರಸ್ವತಿ ಸ್ವಾಮಿ. ಐಕಳ ಬಾವ 40 ವರ್ಷದ ಕಾಂತಬಾರೆ ಬೂದಬಾರೆ ಜೋಡುಕರೆ ಕಂಬಳ ಉದಿಪನ. ಐಕಳೋತ್ಸವದ ಮಿನದನ. ವಾರ್ತೆ ವಿವರ. ಕುಡ್ಲ ಮಹಾನಗರ ಪಾಲಿಕೆ ಬೊಕ್ಕ ವೀರರಾಣಿ ಹಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ ಕುಡ್ಲದ ನಿಲಿಟ್ಟು ಕುಡ್ಲದ ಪುರಭವನಡು 2 ದಿನದ ನಮ್ಮ ಹಬ್ಬಕ್ಕ 2022 ಅಮೃತ ಸ್ವಾತಂತ್ರ್ಯ ಸಂಭ್ರಮ ಕಾರ್ಯಕ್ರಮ ನಡೆತುಂಡು. ಶನಿವಾರ ಕಾಂಡೆ ಒತ್ತು ಮೇಯರ್ ಸುಮಂಗಲ ಉದಿಪನ ಮಲ್ತನ ಕಾರ್ಯಕ್ರಮಟು ಕನ್ನಡ ಸಂಸ್ಕೃತಿ ಇಲಾಖೆದ ಮಂತ್ರಿ ವಿ ಸುನೀಲ್ ಕುಮಾರ್ ಪಾಲ್ಗೊಂಡಿರು. ಕುಡ್ಲ ಮಹಾನಗರ ಪಾಲಿಕೆ ವೀರರಾಣಿ ಹಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ ಕುಡ್ಲದ ಒಟ್ಟು ಸೀರಿಗೆಡು 2 ದಿನ ನಮ್ಮ ಹಬ್ಬಕ್ಕ 2022 ಅಮೃತ ಸ್ವಾತಂತ್ರ್ಯ ಸಂಭ್ರಮ ಕಾರ್ಯಕ್ರಮ ಕುಡ್ಲದ ಪುರಭವನಡು ನಡೆತೊಂದೈತದೆ. ಶನಿವಾರ ಕಾಂಡೆ ಕಾರ್ಯಕ್ರಮ ಉದಿಪನಾಂಡು ಮಹಾನಗರ ಪಾಲಿಕೆದ ಒತ್ತು ಮೇಯರ್ ಸುಮಂಗಲ ಬಿನ್ನೇರ್ನ ಒಟ್ಟುಗು ತುಡರ್ ಪೊತ್ತಾದು ಕಾರ್ಯಕ್ರಮ ಉದಿಪನ ಮಲ್ತಿರು. ಹಬ್ಬಕ್ಕ ಪಂಡ ಕರಾವಳಿದ ಪೊಣ್ಣುಲೆಗ್ ಪೆರ್ಮೆದ ವಿಚಾರಾದುಂಡು ಹಬ್ಬಕ್ಕನ ಪುದರ್ಕೆಂಡ ಮೇಯಿ ಕೊಕ್ಕೇರುಂಡು ಪ್ರತಿಯೊರ್ತಿ ಪೊಂಜನಗಳು ಅರನ ಸಾಧನೆ ಬೀರ ಪರಾಕ್ರಮನು ತನ್ನೊಟ್ಟಿಗೂ ಸೇರ್ಸಾವನೊಡೊಂದು ಸುಮಂಗಲ ಪಂಡಿರು. ರಾಣಿ ಹಬ್ಬಕ್ಕ ಹೇಳಿದ ಕೂಡಲೇ ನಮ್ಮ ಎಲ್ಲ ಹೆಣ್ಮಕ್ಕಳಿಗೆ ಒಂಥರ ಎಲ್ಲರಿಗೂ ಸಹ ಒಂದು ಪ್ರತಿಷ್ಠೆ. ಯಾಕೆ ಹೇಳಿದರೆ ಒಂದು ಪೋರ್ಚುಗೀಸರನ್ನು ಎದುರಿಸೋಕ್ಕೋಸ್ಕರ ತನ್ನ ಗಂಡನನ್ನು ಸಹ ಎದುರಿಸಿಕೊಂಡು ಸುಮಾರು ಹೋರಾಟ ಮಾಡಿಸಿದ್ಲು. ಅವಳ ಒಂದು ಹೋರಾಟದಿಂದ ನಮಗೆ ಆ ಟೈಮಲ್ಲಿ ಇದಾಗದಿದ್ದು ಸಹ ಮತ್ತೆ ಸಹ ಎಲ್ಲರಿಗೂ ಸಹ ಅವಳಿಂದ ಒಂದು ಸ್ಫೂರ್ತಿ ಬಂದು ತುಂಬ ಸಾಕಷ್ಟು ಜನ ಹೋರಾಡಿದ್ದಾರೆ. ಒಂದು ಹೋರಾಟ ಮಾಡಿದ ಪ್ರತಿಫಲವಾಗಿ ನಮಗೆ ಆ ಟೈಮಲ್ಲಿ ನಮಗೆ ಗೆಲುವು ಸಿಕ್ಕದಿದ್ದರೆ ಮತ್ತೆ ಪ್ರತಿಯೊಂದು ಸಾರಿಯೂ ಸಹ ನಾವು ಅವರನ್ನು ನೆನಪಿಸಲೇಬೇಕು. ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ಗುರುಕಾರ್ಯರು ಡಾಕ್ಟರ್ ಎಂ.ಪಿ. ಶ್ರೀನಾಥ್ ಅಮೃತ ಭಾರತ ಸಾಂಸ್ಕೃತಿಕ ಪಂತೊಲೆಗೆ ಚಾಲನೆ ಕೊಯ್ಯರು. ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ಮಂತ್ರಿ ವಿ ಸುನೀಲ್ ಕುಮಾರ್ ಬೊಕ್ಕ ಮೇಯರ್ ಪ್ರೇಮಾನಂದ ಶೆಟ್ಟಿ ಮಲ್ಲಬಿನ್ನಿರಾದ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಡೆಪ್ ಬಯಕಿರು. ಮುಂದಿನ 1 ವರ್ಷಗಳ ಕಾಲ ಅಮೃತ ಭಾರತಿಗೆ ಕನ್ನಡದ ಆರತಿ ಅನ್ನುವಂತ ಕಾರ್ಯಕ್ರಮವನ್ನು ಕಣ್ಮುಂದೆ ಇಟ್ಟುಕೊಂಡು ಬಹಳ ದೊಡ್ಡ ಪ್ರಮಾಣದಲ್ಲಿ ಯುವಕರ ನಡುವೆ ವಿದ್ಯಾರ್ಥಿಗಳ ನಡುವೆ ಸ್ವಾತಂತ್ರ್ಯ ಹೋರಾಟಕ್ಕೆ ಕರ್ನಾಟಕದ ಕೊಡುಗೆ ಏನು ಅನ್ನೋದನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಉಳಿದ ಇಲಾಖೆಗಳ ಸಹಕಾರದೊಂದಿಗೆ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಒಂದು ಆಂದೋಲನ ರೂಪದ ಕಾರ್ಯಕ್ರಮಗಳನ್ನು 1 ವರ್ಷಗಳ ಕಾಲ ಕರ್ನಾಟಕ ಸರ್ಕಾರ ಮಾಡೋದಿದೆ. ಪ್ರತಿಷ್ಠಾನದ ಸಹಯೋಗದೊಂದಿಗೆ ಇವತ್ತು ಮತ್ತೆ ನಾಳೆ 2 ದಿವಸ ನಮ್ಮ ಹಬ್ಬಕ್ಕ ಅಮೃತ ಸ್ವಾತಂತ್ರ್ಯ ಸಂಭ್ರಮ ಎನ್ನುವ ನಾಮಾಂಕಿತದ ಅಡಿಯಲ್ಲಿ ರಾಣಿ ಹಬ್ಬಕ್ಕ ಉತ್ಸವವನ್ನು ಇವತ್ತು ವಿದ್ಯುಕ್ತವಾಗಿ ಉದ್ಘಾಟಿಸುವ ಮೂಲಕ 2 ದಿವಸ ನಿರಂತರವಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ಈ ವೇದಿಕೆಯಲ್ಲಿ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಮಾಜಿ ಮೇಯರ್ ಶಶಿಧರ ಹೆಗ್ಡೆ, ಸ್ಥಾಯಿ ಸಮಿತಿ ಗುರುಕಾರ್ದೆ ಶೋಭಾ ರಾಜೇಶ್, ಲೋಕೇಶ್ ಬೊಳ್ಳಾಜೆ, ಲೀಲಾವತಿ, ವೀರರಾಣಿ ಹಬ್ಬಕ್ಕ ರಾಷ್ಟ್ರೀಯ ಸಾಂಸ್ಕೃತಿಕ ಪ್ರತಿಷ್ಠಾನದ ಗುರುಕಾರ್ಯರು ಹರಿಕೃಷ್ಣ ಪುನರೂರು, ಪ್ರಧಾನ ಕಾರ್ಯಂತಿರು ಭಾಸ್ಕರ್ ರೈ ಕುಕ್ವಳ್ಳಿ, ಕೋಶಾಧಿಕಾರಿ ಪಿ.ಡಿ. ಶೆಟ್ಟಿ, ಸಂಘಟನಾ ಕಾರ್ಯಂತಿರು ತೋನ್ಸೆ ಪುಷ್ಕಳಕುಮಾರ್ ಪಾಲ್ದೆ ತೊಂಡಿರು. ಬೇತೆ ಬೇತೆ ಶಾಲೆ ಜೋಕ್ಲೆಡ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಮೂಡ್ದು ಬತ್ತಂಡು. ಶ್ರೀ ಹನುಮತ್ ಜನ್ಮಭೂಮಿ ಅಂಜನಾದ್ರಿ ಕಿಷ್ಕಿಂದ ಪಂಪಾ ಕ್ಷೇತ್ರ ಕರ್ನಾಟಕ ಉಂದಿತ ನಿಲೆಟ್ಟು ರಾಜ್ಯಡು 8 ತಿಂಗಳು ಕಿಷ್ಕಿಂದ ಹನುಮದ್ ರಥಯಾತ್ರೆ ನಡಪಿರೋಂಡು. ಆ ಲೆಕ್ಕಳು ಕುಡ್ಲಡ ಶುಕ್ರವಾರ ರಥಯಾತ್ರೆದ ಬೈಠಕ್ ಕಾರ್ಯಕ್ರಮ ನಡಪಾಯರು. ಶ್ರೀ ಹನುಮತ್ ಜನ್ಮಭೂಮಿ ಅಂಜನಾದ್ರಿ ಕಿಷ್ಕಿಂದ ಪಂಪಾ ಕ್ಷೇತ್ರ ಕರ್ನಾಟಕ ಉಂದಿತ ನಿಲೆಟ್ಟು ದೀವನ ಶ್ರೀ ಕಿಷ್ಕಿಂದ ಹನುಮಾನ್ ರಥಯಾತ್ರೆದ ಬೈಠಕ್ ಕಾರ್ಯಕ್ರಮ ಕುಡ್ಲಡು ಶುಕ್ರವಾರ ನಡೆತಂಡೆ. ರಥಯಾತ್ರೆದ ದುಂಬಾಳಿತ ವಯಸ್ಸಿನ ಶ್ರೀ ಗೋವಿಂದಾನಂದ ಸರಸ್ವತಿ ಸ್ವಾಮೀಜಿಯರು ಇತ್ತದ ದೀವಣ್ಣ ಕಾರ್ಯಕ್ರಮಟು ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ, ವಿಶ್ವ ಹಿಂದೂ ಪರಿಷತ್ ನಾಯಕರು ಪ್ರೊಫೆಸರ್ ಎಂ.ಬಿ. ಪುರಾಣಿಕ್ ಪಾಲ್ದೆ ತೊಂಡಿರು. ಗೋವಿಂದಾನಂದ ಸ್ವಾಮೀಜಿ ಪಾತಿರ್ದು ಹಾಳಾವೊಂದು ಪುರ ಹಿಂದೂ ಧಾರ್ಮಿಕತೆಯನ್ನು ರಕ್ಷಣೆ ಮಲ್ಪನ ಕಾರ್ಯ ಹಿಂದೂ ಸಂಘಟನೆಗಳು ಮಲ್ಪಡಾತಂಡು. ಹನುಮಂತನ ಕಿಷ್ಕಿಂದೆಡು
ಕಪಿ ಸಾಮ್ರಾಜ್ಯ ಇತ್ತೆಲ ಉಂಡು ಒಂದು ಲೋಕಗೂ ತೋಜವನ ಕೆಲಸ ಮಲ್ಪೊಡಾತನಿಂದ ಅರ್ಪಂಡಿರು. ಹನುಮಂತ ದೇವರೇ ವೆಂಕಟೇಶ್ವರ ಸ್ವಾಮಿಗೆ ಏನಾದರೂ ಅಪ್ಲಿಕೇಶನ್ ಮಾಡ್ಕೊಂಡಿರ್ಬೋದು ಅಂತ ಅಪ್ಲಿಕೇಶನ್ ಇಟ್ಕೊಂಡು ಆ ರೀತಿಯಾಗಿ ಆ ಜನಗಳಿಗೆ ಒಂದು ಯೋಚನೆಯನ್ನು ಕೊಟ್ಟು ಅಲ್ಲಿ ಹೇಳಿಕೆ ಕೊಟ್ಟಿದ ಮೇಲೆ ಮತ್ತು ಇಲ್ಲಿನೂ ಹೇಳಿಕೆ ಬಂದಿದ ಮೇಲೆ ಈಗ ಕಿಷ್ಕಿಂಧ ಹನುಮತ ಜನ್ಮಭೂಮಿ ಅಂತಂದರೆ ಪ್ರಪಂಚ ಎಲ್ಲ ಗೊತ್ತಾಗಿದೆ. ಈಗ ಯಾವುದೋ ಒಂದು ಇರಬೇಕಲ್ವ, ಏನಾದರೂ ಆಗ್ತಾ ಇರುವಂತಹ ಭಗವಂತನ ಲೀಲೆಗಳಿರ್ತವೆ. ಇದೆಲ್ಲ ಗೊತ್ತಾಗಿದ ಮೇಲೆ ಅಲ್ಲಿ ನಾವು ತಿರುಪತಿಗೆ ಹೋಗಿದ್ವಿ, ಖಂಡನವನ್ನು ಮಾಡಿದ್ವಿ. ಅವರ ಹತ್ರ ಯಾವ ಪ್ರಮಾಣಗಳು ಇಲ್ಲ. ಇಲ್ಲಿವರೆಗೂ 2 ಪುಸ್ತಕಗಳನ್ನು ಪಬ್ಲಿಷ್ ಮಾಡಿದ್ರು. 2 ಪುಸ್ತಕಗಳಲ್ಲಿ ಇರುವಂಥ ಎಲ್ಲ ದೋಷಗಳನ್ನು ನಾವು ತೋರಿಸಿದ್ವಿ. ತಿರುಪತಿಯವರು ಹೇಳ್ತಾ ಇರುವಂಥ ಹೇಳಿಕೆಯಲ್ಲಿ ಅದು ಎಲ್ಲವೂ ಅಪ್ರಾಮಾಣಿಕವಾದಂತಹದ್ದು. ಹನುಮಂತ ದೇವರು ಶ್ರೀರಾಮನ ಸೇತುವೆಯನ್ನು ನಿರ್ಮಾಣ ಮಾಡುವಾಗ ಆ ರಾಮನಾಮದಿಂದ ಕಲ್ಲು ತೇಲಿತಂತೆ. ನಾವು ಕೇಳಿದ್ದು ಹಾಗೆ. ರಾಮಾಯಣ ನಾವು ನೋಡಿಲ್ಲ. ಭವಿತವ್ಯಂ ಭವತಿ ಅಂತ ಒಂದು ಮಾತಿದೆ, ಮುಂದೆ ಆಗಬಹುದು ಅದು. ಆದರೆ ಈ ವಿಷಯವನ್ನು ನಾವು ಗಮನಿಸುವಾಗ ರಾಮನಾಮದಿಂದ ಕಲ್ಲು ತೇಲಿತು. ಆದರೆ ಇವತ್ತು ರಾಮನಾಮದಿಂದಲೇ ಒಂದು ಕಟ್ಟಡ ನಿರ್ಮಾಣ ಆಗಬಹುದು. ಅದಕ್ಕೆ ಅಯೋಧ್ಯೆ ಸಾಕ್ಷಿಯಾಗಿ ನಮ್ಮ ಕಣ್ಣೆದುರು ಇದೆ. ಅದರಲ್ಲೂ ತಾವು ಒಂದು ಪೀಠಾಧಿಪತಿಗಳಾಗಿ ಏನು ಆದೇಶ ಮಾಡಿದರೂ ಆದೇಶ ನಡೆಯುತ್ತದೆ, ಅದರಲ್ಲಿ ಯಾವುದೇ ಜಿಜ್ಞಾಸೆ ಇಲ್ಲ. ಯಾಕೆಂತಂದರೆ ಇಲ್ಲಿರುವವರೆಲ್ಲರೂ ಗುರುಭಕ್ತರು, ಗುರುಗಳಿಗೆ ವಿಶೇಷವಾಗಿ ನಡ್ಕೊಳ್ಳುವವರು. ಯಾವುದೇ ಮಠ ಆಗಲಿ, ಯಾವುದೇ ಪೀಠ ಆಗಲಿ, ಯಾವುದೇ ಸನ್ಯಾಸಿ ಆಗಲಿ, ಎಲ್ಲರಿಗೆ ನಡೆದುಕೊಳ್ಳುವವರು. ವಿಶ್ವ ಹಿಂದೂ ಪರಿಷತ್ ನಾಯಕರು ಶರಣ್ ಪಂಪ್ವೆಲ್, ಬಿಜೆಪಿ ಮಾಹಿತಿದಾರರು ಜಗದೀಶ್ ಶೇನವ, ಕಲ್ಕೂರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕೂರ, ಹಿಂದೂ ಸಂಘಟನೆಯ ನಾಯಕರು ಗೋಪಾಲ ಕುತ್ತರ್, ಶಿವಾನಂದ ಮೆಂಡನ್ ಕಾರ್ಯಕ್ರಮ ಇಟ್ಟಿದ್ದಾರೆ. ಕರ್ನಾಟಕಡು 8 ತಿಂಗಳು ಕಿಷ್ಕಿಂಧ ಹನುಮದ್ ರಥಯಾತ್ರೆ ನಡಪೆರೆಯುತ್ತಿದೆ. ಕರಾವಳಿ ಪ್ರಾಂತ್ಯಡು 1 ತಿಂಗಳು ಉಪ್ಪುಂಡು. ಮಹಾರಾಷ್ಟ್ರ ಕೇರಳೊಡ್ಲ ರಥಯಾತ್ರೆ ನಡಪೆರೆ ಉಂಡು. ಕೊಪ್ಪಳ ಗಂಗಾವತಿ ಪಂಪಾ ಕ್ಷೇತ್ರದ ಕಿಷ್ಕಿಂದಿಡು ಹನುಮಂತಗ ಭವ್ಯ ಮಂದಿರ 705 ಅಡಿ 215 ಮೀಟರ್ದ ಹನುಮಾನ್ ಮೂರ್ತಿ ಆಯರೆ ಉಂಡು. ಕೈತಲು ಶ್ರೀರಾಮನ ಮೂರ್ತಿಗೆ ಭೂಮಿ ಪೂಜೆ ನಡೆತದೆಂದು ಸ್ವಾಮೀಜಿ ತಿಳಿಪಾದಿರು. ಮಾಣಿಲ ಶ್ರೀಧಾಮದ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರಡು ಶುಕ್ರವಾರ ಶ್ರೀ ಮಹಾಲಕ್ಷ್ಮಿ ವಿಠೋಬ ರುಕ್ಮೈ ಬುಕ್ಕ ನಾಗದೇವಿಯನ ಪ್ರತಿಷ್ಠಿತ ವರ್ಧಂತ್ಯುತ್ಸವ ಶುಕ್ರವಾರ ನಡೆದಿದೆ. ಶನಿವಾರ ಕಾಂಡೆ ನಾಗದರ್ಶನ ಆಟಣೆ ಮಲ್ತಿದ್ದೇರು. ಬಂಟ್ವಾಳ ತಾಲೂಕುದ ಮಾಣಿಲ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರ ಶ್ರೀಧಾಮಡು ಶುಕ್ರವಾರ ಶ್ರೀ ಮಹಾಲಕ್ಷ್ಮಿ ವಿಠೋಬ ರುಕ್ಮಾಯಿ ನಾಗದೇವಿಯನ ಪ್ರತಿಷ್ಠಿತ ವರ್ಧಂತ್ಯುತ್ಸವ ಆಟಣೆ ಆದಿತ್ತಂಡು. ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯರನ್ನ ಮಾರ್ಗದರ್ಶನಡು ಕಟೀಲ್ ಶ್ರೀ ಕಮಲದೇವಿ ಪ್ರಸಾದ ಅಸ್ತ್ರಣ್ಯರನ್ನ ದುಂಬಾಳ್ತಿಡಿ ಈ ಧಾರ್ಮಿಕ ಕಾರ್ಯಗಳು ನಡೆತಂಡು. ಶ್ರೀ ಮಹಾಲಕ್ಷ್ಮಿ ಸಾನ್ನಿಧ್ಯಡು ಪಂಚವಿಂಶತಿ ಕಲಶಾದಿವಾಸ ಅಧಿವಾಸ ಹೋಮ, ವಿಠೋಬ ರುಕ್ಮಾಯಿ ಸಾನ್ನಿಧ್ಯಡು ನವಕ ಕಲಶಾದಿವಾಸ, ನಾಗ ಸಾನ್ನಿಧ್ಯಡು ನವಕ ಕಲಶಾದಿವಾಸ ಹೋಮ, ನವಗ್ರಹ ಆರಾಧನೆ, ನವಚಂಡಿಕ ಯಾಗ ನಡಪಾದು ಮಧ್ಯಾಹ್ನ ಮಾಪೂಜೆ ಮಲ್ತಿರು. ಭಕ್ತರಿಗೆ ನುಪ್ಪು ಪ್ರಸಾದ ಸೇವೆ ಅಟ್ಟಣೆ ಆದಿತ್ತಂಡು.
ಬಯ್ಯಗ್ ದುರ್ಗ ನಮಸ್ಕಾರ ಪೂಜೆ ನಾಗತನು ಪ್ರಸನ್ನ ಪೂಜೆ நடத்தது ಊರ ಪರ ಊರ ಭಕ್ತರಿ ಪೊರ್ತುಡೀತದು ಶ್ರೀ ಮಹಾಲಕ್ಷ್ಮಿ ವಿಠೋಬರುಕ್ಮಾಯಿ ಬೊಕ್ಕ ನಾಗದೇವರ್ನ ಇಂಬೂನ ಚೊಂಡಿರು. ಶನಿವಾರ ಕಾಂಡೆ ಬೊಂಡಾಭಿಷೇಕ ಮಲ್ತೀರು. ಪೆರಡೂರು ಶ್ರೀ ಕ್ಷೇತ್ರ ಕಲ್ಲಂಗಳದ ನಾಗದರ್ಶನದಾರು ರಾಮಚಂದ್ರ ಕುಂಜಿತ್ತಾಯರಿಡ್ದು ನಾಗದರ್ಶನ ಆಠಣೆ ಮಂತಿತ್ತಿರು. ಶ್ರೀ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನದ ಆಡಳಿತ ಟ್ರಸ್ಟಿ ಬೊಕ್ಕ ಟ್ರಸ್ಟಿಲು ಶ್ರೀ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ದಕ್ಲು ಶ್ರೀ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ದಕ್ಲು ಶ್ರೀಧಾಮ ಸೇವಾ ಸಮಿತಿ ದಕ್ಲು ಶ್ರೀ ಮಹಾಲಕ್ಷ್ಮಿ ಮಹಿಳಾ ಸೇವಾ ಸಮಿತಿ ದಕ್ಲು ಬೊಕ್ಕ ಶ್ರೀಧಾಮ ಮಿತ್ರ ವೃಂದ ದಕ್ಲು ಪಾಲ್ದೆ ತುಂಡಿರು. ನಾಗದರ್ಶನದ ಪೊರ್ತುಡು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಬೊಕ್ಕ ಪುತ್ತೂರು ಶಾಸಕರು ಸಂಜೀವ ಮಠಂದೂರು ಪಾಲ್ದೆ ತುಂಡಿರು. ಕುಡ್ಲದ ಕಲ್ಕೂರ ಪ್ರತಿಷ್ಠಾನದ ನಿರಟು ಪೇಜಾವರ ಶ್ರೀ ವಿಶ್ವೇಶತೀರ್ಥ ವೇದಿಕೆದ ವಾದಿರಾಜ ಮಂಟಪಡು ಕೆನಡಾ ದೇಶಡು ಯಕ್ಷಗಾನ ಪನ್ಪುನ ಪಾತ್ರಕತೆ ಕಾರ್ಯಕ್ರಮ ನಡಪಾಯರು. ಯಕ್ಷಮಿತ್ರ ಟೊರೆಂಟೊ ಕೆನಡಾದ ರಾಘು ಕಟ್ಟೆನಗರೆ ಪಾತ್ರಕತೆ ನಡಪಾದ ಕೊರಿಯರು. ಕೆನಡಾಡು ಯಕ್ಷಗಾನ ಪನ್ಪುನ ಪಾತ್ರಕತೆ ಕಾರ್ಯಕ್ರಮನು ಕುಡ್ಲದ ಕಲ್ಕೂರ ಪ್ರತಿಷ್ಠಾನದ ನಿಲಟು ಪೇಜಾವರ ಶ್ರೀ ವಿಶ್ವೇಶತೀರ್ಥ ವೇದಿಕೆದ ವಾದಿರಾಜ ಮಂಟಪಡು ಶುಕ್ರವಾರ ದೀದಿತ್ತಿರು. ಯಕ್ಷಮಿತ್ರ ಟೊರೆಂಟೊ ಕೆನಡಾದ ರಾಘು ಕಟ್ಟಿನಕೆರೆ ಪಾತ್ರಕತೆ ನಡಪಾದ ಕೊರಿಯರು. ಮಾಜಿ ವಿಧಾನ ಪರಿಷತ್ ಸದಸ್ಯರು ಗಣೇಶ್ ಕಾರಣಿಕೆತ್ತಿದ್ದು ನಡತ್ನ ಕಾರ್ಯಕ್ರಮಟು ಕಲ್ಕೂರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕೂರ ಗುರುಕಾರ್ಮೆ ವಹಿಸಿದಿತ್ತೇರು. ಆಟದ ಹಿರಿಯ ವಿದ್ವಾಂಸರು ಡಾಕ್ಟರ್ ಎಂ ಪ್ರಭಾಕರ ಜೋಶಿ, ಪ್ರಸಂಗ ಬರೆಪುನರ ಪೊಳಲಿ ನಿತ್ಯಾನಂದ ಕಾರಂತ, ಪ್ರೊಫೆಸರ್ ಜಿಕೆ ಭಟ್ ಸೇರಾಜೆ, ಕದ್ರದ ಏಲೂರು ರಾಮಚಂದ್ರ ರಾವ್, ಸುಮಂಗಲ ರತ್ನಾಕರ್, ಪೂರ್ಣಿಮಾ ಯತೀಶ್ ರೈ, ಯಕ್ಷಗಾನದ ಪಾಕಜನ ಸಾಧಕರು ಪಾಲ್ದೆ ತುಂಡಿರು. ಅದನ್ನು ಅವರು ತೆಂಕು ಬಡಗು ಬಡ ಬಡಗು ಈ ವಿಮರ್ಶೆಗಳನ್ನು ಮಾಡಲಿಕ್ಕೆ ಹೋಗುತ್ತೆ. ಯಕ್ಷಗಾನ ಅಂತ ಹೇಳುವಂಥದ್ದು ನಮ್ಮ ಜೀವನದಲ್ಲಿ ಯಕ್ಷ ಚಿಂತನೆಯೊಂದಿಗೆ ನಮಗೆ ಬದುಕುವ ದಾರಿಯನ್ನು ಕಲಿಸಿಕೊಟ್ಟರು. ಈ ಪ್ರದೇಶದ ಜನ, ಈ ಕರಾವಳಿಯ ಭಾಗದ ಜನರಿಗೆ ನೀವು ಅವರಿಗೆ ವಿದ್ಯಾಭ್ಯಾಸ, ಅಕ್ಷರಸ್ಥರು ಅನಕ್ಷರಸ್ಥರು, ನಾನು ಇವರ ಉದ್ದೇಶವಾಗಿ ಇಟ್ಕೊಳ್ತೆ. ಯಾಕಂದರೆ ಇವರು ಕೆನಡಾದಲ್ಲಿ ಹೊರದೇಶದಲ್ಲಿ ಇದ್ದುಕೊಂಡು ಇವತ್ತು ಎಲ್ಲರ ಮನೆಯ ದೋಸೆ ತೂತೆ, ಎಲ್ಲರ ಮನೆಯ ವ್ಯವಸ್ಥೆ ಇದೆ. ನಮ್ಮ ಕುಟುಂಬದ 70% ಜನ ಆ ಪ್ರದೇಶದಲ್ಲಿ ಇದೆ. ಐಕಳಬಾವ ಕಾಂತಬಾರೆ ಬೂದಬಾರೆ ಜೋಡುಕರೆ ಕಂಬುಲ ಐಕಳೋತ್ಸವ ಶನಿವಾರ ಕಾಂಡೆ ಉದಿಪನಾಡು. ಐಕಳೆಬಾವ 45ನೇ ವರ್ಷದ ಕಾಂತಬಾರೆ ಬೂದಬಾರೆ ಜೋಡುಕರೆ ಕಂಬುಲ ಐಕಳ ಉತ್ಸವ ಶನಿವಾರ ಕಾಂಡೆ ಉದಿಪನಾಡು. ಅಂತಾರಾಷ್ಟ್ರೀಯ ವಾಸ್ತು ಎಡೆನ ತೆರಿನಾರು ವೈಜ್ಞಾನಿಕ ಜ್ಯೋತಿಷ್ಯರು ಚಂದ್ರಶೇಖರ ಸ್ವಾಮೀಜಿ, ಅದಾನಿ ಸಂಸ್ಥದ ತೆನ್ಕೈ ಭಾರತದ ಗುರುಕಾರ್ಯರು ಕಿಶೋರ್ ಆಳ್ವ, ಕಂಬಳ ಸಿನಿಮಾ ತಯಾರ ಮಲ್ತನ ವರುಣ್ ರೈ, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ರಾಜ್ಯ ಗುರುಕಾರ್ಯದ ಹರಿಕೃಷ್ಣ ಪುನರೂರು ಇಂಚ ಭಿನ್ನ ರೀತಿಯ ಐಕಳ ಉತ್ಸವ ಉದಿಪನಾಡು.
ಐಕಳಭಾವ ಕಂಬಳೋತ್ಸವ ಸಮಿತಿದ ಗುರುಕಾರ್ಯರು ಐಕಳಭಾವ ದೇವಿ ಪ್ರಸಾದ್ ಶೆಟ್ಟಿ ಬೆಳಪು ಎದುಕೊಂದು ಸುರೂತ ಪಾತೆರ ಪಂಡಿರು. ಇದು ಐಕಳಭಾವ ಕಾಂತಾಬಾರ ಬುಧಾಬಾರ ಜೋಡ್ಕರ ಕಂಬಳದ ಈ ಕಂಬಳ ಈತ ವಿಜೃಂಭಣೆ ನಡಪಡುಂದಂಡ ಆರ್ನ ಬೆರಿಸಾಯ ಆರ್ನ ಆಶೀರ್ವಾದ ಅಂಚನೆ ಆರು ಎಂಕ್ಲೆಗೆ ನಿರಂತರವಾದ ಮಲ್ಪನಂಚಿನ ಸಹಕಾರದ ಕಾರಣರ್ದು ರೈತಾಪಿ ವರ್ಗದ ಒಂದು ಜೀವನಾಡಿ ಕ್ರೀಡೆ. ಈ ಕ್ರೀಡೆಗೆ ಈ ರೈತಾಪಿ ವರ್ಗದ ಸಮಸ್ತ ಜನಕಲ್ನೊಟ್ಟಿಗೂ ಯಾನು ಉಲ್ಲೇಖ ಪಂಪಿನ ಸಂದೇಶವನ್ನು ಕೊರೊಂದು ಚಂದ್ರಶೇಖರ ಸ್ವಾಮೀಜಿ ಬೊಕ್ಕ ಆರಿನ ಬೊಡಿದಿಗ್ ಐಕಳೋತ್ಸವದ ಲೆಕ್ಕಡು ಸಮ್ಮಾನದ ಮರ್ಯಾದೆ ಮಲ್ತಿರು. ಕಂಬಳ ಸಿನಿಮಾ ತಯಾರು ಮಲ್ತಿನ ವರುಣ್ ರೈಕ್ಲೆಗೆ ಸಮ್ಮಾನದ ಮರ್ಯಾದೆ ಸಂದಾಯಿತಾಂಡು. ಐಕಳೋತ್ಸವದ ಸಾಧಕರು ದೇವಿ ಪ್ರಸಾದ್ ಶೆಟ್ಟರಿಗೆ ಕಂಬಳೋತ್ಸವ ಸಮಿತಿಗೆ ಸಮ್ಮಾನದ ಮರ್ಯಾದೆ ಮಲ್ತಿರು. ಕಾಂಗ್ರೆಸ್ ಪಕ್ಷದ ನಾಯಕರು ಮಿಥುನ್ ರೈ ಪಾತಿರ್ದು ಇತ್ತಿತ್ತೆ ಕಂಬಳಗೂ ಹೊಸ ವೈಭವ ಬರೊಂದುಂಡು. ಕಂಬುಲ ಎಡ್ಡೆ ಆವಡುಂದಾಂಡ ಕಂಬಳದೊಲೈ ಪಂತಬೋಡು ಇತ್ತೆ ಮಾತ ಕಡಿಟ್ಲ ಕಂಬಳ ರೈಸುಂಡುಂದಾಂಡ ಐಕ ಕಾರಣ ಐಕಳಭಾವ ಕಂಬಳ ಅಂತ ಪಂಡೇರು. ಕಂಬಳ ಮಲ್ಪುನಕಲ್ ಒಲೆಡು ಒಂಜಿ ಕಾಂಪಿಟಿಷನ್ ಬರ್ರೆ ಸುರಾನ್ ಈ ಕಾಂಪಿಟಿಷನ್ ಬರ್ರೆ ಒಂದು ಎಡ್ಡೆ ಕಾಂಪಿಟಿಷನ್ ಕಂಬಳ ಎಡ್ಡೆ ಆವಡ್ ಪಂಪುನೇಕ್ ಒಂಜಿ ಈ ಕಂಬಳದೊಲೈಡ್ ಕಂಬಳ ಆಯೋಜನೆ ಮಲ್ಪುನಕಲ್ ಒಲೆಡು ಕಾಂಪಿಟಿಷನ್ ಶುರು ಮಲ್ಪರೆ ಮೂಲ ಕಾರಣ ದೇವಿಯಣ್ಣನ ಕಂಬಳ ತೂದು ಪೋಯ್ ಬೊಕ್ಕ ಎಂಕ್ಲೆಗ್ಲು ಒಂಜಿ ಆಸೆ ತಿರುವೈಲ್ದ ಕಂಬಳ ಹಿಡಿದು ಪೊರ್ಲ ಓಡೊಂದು ಬಹುಶಃ ಇನಿತ ದಿನಟ್ಟು ಮಾತ ಕಂಬಳ ಪೊರ್ಲುರ್ದು ಪೊರ್ಲು ಆವಂದಿತ್ತಂದಾಂಡ ಐಕ ಮೂಲ ಪ್ರೇರಣೆ ಐಕಳಭಾವ ಕಂಬಳ ಪಂಡ್ರೆ ನಿಶ್ಚಿಸಾವೆ. ವರುಣ್ ರೈ ಅರಿನ ಕಂಬಳ ಸಿನಿಮಾದ ಬಗ್ಗೆ ತೆರಿಪಾದು ಕಂಬಳದ ಪಿರವು ಏತ್ ಕಷ್ಟ ಉಂಡು ಕಂಬಳ ಬಂದ ಆಪುಂಡು ಪನ್ನಗ ಐತ ಬಗೆಟ್ ನಡತ್ನ ಹೋರಾಟ ಒಂದು ಮಾತ ಸೇರ್ದು ಕಂಬಳ ಸಿನಿಮಾ ಮಲ್ತದ ತುಳು ಸೇರ್ದ ಐನು ಭಾಷೆಡು ಈ ಸಿನಿಮಾ ಬರ್ಪುಂಡು ಜುಲೈ ತಿಂಗಳು ಬುಡುಗಡೆ ಆಪುಂಡು ಪಂಡೇರು. ಕಂಬಳ ಪಂಡದಾದೆ ಐತ ಪಿರವುಡು ಏತ್ ಕಷ್ಟ ಇತ್ತುಂಡು ಬೊಕ್ಕ ಕಂಬಳ ಸ್ಟೇ ಆಂಡ್ ಅಪ್ಪಗಲ ಏತ್ ನಮ್ಮ ಇಡೀ ತುಳುನಾಡು ಏತ್ ಐಕ ಸಾತ್ ಕೊರಿಯರ್ ಮನ್ಪುಂಡು ಒಂಜಿ ವಿಷಯಗಳು ಪೂರ ನಮ್ಮ ಕಡಂಬೇರು ಅಂಚನೆ ಪೂರ ಮಲಮಲ್ಲ ಕಂಬಳದ ಘಟನೆ ನಡೆದು ಪೂರ ಆಕ್ಲೆಡ್ ದೆತನೊಂದು. ಸೊ ಫೈನಲ್ ಅದು ಸ್ಟೋರಿಲ ರೆಡಿ ಆಂಡ್ ಈತ ಶೂಟಿಂಗಲ್ಲ ಆಂಡ್ ಬಾರಿ ತುಳು ಬೊಕ್ಕ ಒಂಜಿನ ಐನ್ ಭಾಷೆಡು ಬರ್ಪುಂಡು. ಪುರೋಹಿತರು ವರುಣ್ ಭಟ್ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ನಿರ್ದೇಶಕರು ರಾಜೀವ ಪೂಜಾರಿ ಬೈಂದೂರು, ಪಣಂಬೂರು ಎಸಿಪಿ ಮಹೇಶ್ ಕುಮಾರ್, ಬೊಂಬಾಯಿದ ವಕೀಲರು ಸುಭಾಷ್ ಶೆಟ್ಟಿ, ಯುಗಪುರುಷದ ಬೋನಾಭಿರಾಮ ಉಡುಪ, ಕುಶಾಲ್ ಭಂಡಾರಿ, ಬೊಂಬಾಯಿ ಚಿತ್ತರಂಜನ್, ಪುರಂದರ ಶೆಟ್ಟಿ, ಪ್ರಕಾಶ್ ಶೆಟ್ಟಿ, ಯೋಗೀಶ್ ರಾವ್ ಏಳಿಂಜೆ ಪಾಲ್ದೆ ತುಂಡೇರು. ಕುಡ್ಲದ ಕೊಡಿಯಲ್ಬೈಲ್ ಶಾರದಾ ವಿದ್ಯಾಲಯಡು ಛತ್ರಪತಿ ಶಿವಾಜಿ ಜಯಂತಿ ಆಚರಣೆ ಮಲ್ತಿರು. ಕುಡ್ಲದ ಶ್ರೀ ನಾರಾಯಣ ಗುರು ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರು ಕೇಶವ ಬಂಗೇರ ಶಿವಾಜಿ ಮಹಾರಾಜರನ ಬಗೆಟ್ ಉಪನ್ಯಾಸ ಕೊರಿಯರು. ಕುಡ್ಲದ ಕೋಡಿಯಲ್ಬೈಲ್ ಶಾರದಾ ವಿದ್ಯಾಲಯಡು ಛತ್ರಪತಿ ಶಿವಾಜಿ ಜಯಂತಿ ಆಚರಣೆ ನಡೆತನ ಶಿವಾಜಿ ಮಹಾರಾಜರನ ಚಿತ್ರಪಟದ ಕೈತಲು ತುಡರ್ ಬೊಳ್ಪು ಪೊತ್ತದ ಕಾರ್ಯಕ್ರಮಕ್ಕೂ ಚಾಲನೆ ಕೊರಿಯರು. ಕುಡದ ಶ್ರೀ ನಾರಾಯಣ ಗುರು ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರು ಕೇಶವ ಬಂಗೇರ ಮಲ್ಲಬಿನೆರಾದ ಪಾಲ್ದೆಂದು ಛತ್ರಪತಿ ಶಿವಾಜಿ ಮಹಾರಾಜರನ ಕಥೆಯನ್ನು ಜೋಕ್ಲಿನ ಮನಸ್ಸಿಗೆ ಮುಟ್ಟು ನಂಚ ಬಂಡೇರು. ಮಾತಾಡುವ ಮಧ್ಯದಲ್ಲಿ ನಿರೂಪಕಿ ಮತ್ತು ಭಾಷಣಗಾರ್ತಿ ಎರಡು ಧ್ವನಿಗಳನ್ನು ಹೇಳಿಸಿದರು. ಒಂದಕ್ಕೆ ಸ್ಪಷ್ಟ ಉತ್ತರ ಬಂತು, ಇನ್ನೊಂದಕ್ಕೆ ಯಾಕೋ ತಪ್ಪು ನಮ್ದಲ್ಲ. ಶಿವಾಜಿ ಯುದ್ಧಾಂಗನಕ್ಕೆ ಇಳಿಯುವ ಮೊದಲು ಶಿವಾಜಿಯ ಜೊತೆಗಾರರ ಒಂದು ಘೋಷಣೆ ಇತ್ತು. ಅವರು ಯಾವತ್ತೂ ಮಹಾದೇವರನ್ನು ಬಿಟ್ಟು ಯುದ್ಧಾಂಗನಕ್ಕೆ ಇಳಿತಲೇ ಇರಲಿಲ್ಲ. ಹಾಗಾಗಿ ಹರ ಹರ ಅನ್ನುವಂಥ ಘೋಷಣೆಗಳು ಬಂದಾಗ ಯಾವುದನ್ನು ನೀವು ಗೆರಿಲ್ಲಾ ಯುದ್ಧ ಅಂತ ಆ ತಂಗಿ ಕರೆದ್ಲ, ಆ ಗೆರಿಲ್ಲಾ ಯುದ್ಧಕ್ಕೆ ತಾಕತ್ತನ್ನು ಕೊಟ್ಟ ಒಂದು ಸ್ಫುಟವಾದಂಥ ಮಂತ್ರವೇ ಹರ ಹರ ಮಹಾದೇವ್ ಅಂತ. ಆಮೇಲೆ ಕೂತಲ್ಲೇ ನಾನು ಹರ ಹರ ಅಂತ ಹೇಳ್ತೀನಿ, ನೀವು ಅಲ್ಲೇ ಮಹಾದೇವ ಅಂತ ಹೇಳಿದರೆ ನನ್ನ ಮಾತಿಗೆ ಪ್ರೇರಣೆ ಸಿಗ್ಬೋದು ಅಂತ ಯೋಚನೆ ಮಾಡ್ತೀನಿ. ಜೈ ಭವಾನಿ ಅಂತ ಹೇಳ್ತೀನಿ. ಶಾರದಾ ಬರವು ಸಂಸ್ಥೆನ ಪ್ರಿನ್ಸಿಪಾಲರು ಸುನೀತಾ ವಿಮಡಿ, ಒತ್ತು ಪ್ರಿನ್ಸಿಪಾಲರು ದಯಾನಂದ ಕಟೀಲ್ ಕಾರ್ಯಕ್ರಮ ಇಟ್ಟಿರು. ಜೋಕ್ಲೆಡ್ ಪ್ರಹಸನ ಪದ ನಲಿಕೆ ಇಂಚ ತರಾವರಿ ಕಾರ್ಯಕ್ರಮಗಳು ಅಟಣೆ ಆದಿತ್ತಂಡು. ಧರ್ಮ ಪ್ರಜ್ಞೆಗಳು ಸೃಷ್ಟಿ ಆವಡು ಆಡುನಕ್ಲು ಧರ್ಮ ಪ್ರಜ್ಞೆ ಮೂಡಾವಡುಂದು ಕಟೀಲ್ ಶ್ರೀ ಕಮಲಾದೇವಿ ಪ್ರಸಾದಾಸ್ರಣೇರು ಪಂತಿರು. ಶ್ರೀಧಾಮ ಮಾಣಿಲದ ಪ್ರತಿಷ್ಠಾ ವರ್ಧಂತ್ಯುತ್ಸವದ ಧಾರ್ಮಿಕ ಸಭೆಟಾರು ಸಂದೇಶ ಕೊರಿಯರು.
ಮಾಣಿಲ ಶ್ರೀಧಾಮದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಪ್ರತಿಷ್ಠಾ ವರ್ಧಂತ್ಯುತ್ಸವಡು ಧಾರ್ಮಿಕ ಸಭೆ ಅಟಣೆ ಮಲ್ತಿದ್ದಿರು. ಕಟೀಲ್ ಶ್ರೀ ಕಮಲದೇವಿ ಪ್ರಸಾದ ಸರಣಿರ ಆಶೀರ್ವಚನ ಕೊರ್ದು ಎಡ್ಡೆ ಸಂಸ್ಕೃತಿ ಮೂಡಿಯರೆ ಬದುಕಿಡು ಸಭ್ಯತೆಯನ್ನು ಮೂಡಾಯರೆ ಸಭೆ ಅಗತ್ಯ ಧರ್ಮಪೀಠುಡುದು ಎಡ್ಡೆ ಸಂದೇಶ ಕೊರುಡು ಅಪಗ ನಮ್ಮ ಎಡ್ಡೆ ಜನ ಆಯರ ಸಾಧ್ಯ ಧರ್ಮಪ್ರಜ್ಞೆಗಳು ಸೃಷ್ಟಿ ಅವಡು ಅಪಗ ಎಡ್ಡೆ ಸಾಧನೆ ಮಲ್ಪುಳಿ ಆಳುನಕ್ಲು ಧರ್ಮಪ್ರಜ್ಞೆ ಮೂಡಾವಡುಂದು ಅಸರಣ್ಣಿರು ಬಂಡಿರು. ನಮ್ಮಲ್ಲಿ ಸಭ್ಯತೆಯನ್ನು ಮೂಡಿಸಬೇಕೆಂದ್ರೆ ಸಭೆ ಸಭ್ಯತೆ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂತಹ ಒಳ್ಳೆಯ ಸಂಸ್ಕೃತಿಯನ್ನ ಪ್ರತಿಬಿಂಬಿಸಬೇಕು. ನಾವು ಸಭೆಯನ್ನ ಮಾಡಲೇಬೇಕು. ಯಾವ ಕಾರ್ಯಕ್ರಮವಾದರೂ ಕೂಡ ಸಭೆ ಬೇಡ ಅಂತ ಹೇಳಿ ಸಂಸ್ಕೃತಿ ಮೂಡಬೇಕಿದ್ರೆ, ಉತ್ತಮವಾದಂತಹ ಪ್ರಜೆಗಳಾಗಿ ನಾವು ಮೂಡಬೇಕಿದ್ರೆ ಆ ಧರ್ಮಪೀಠದಿಂದ ಉತ್ತಮವಾದಂತಹ ಸಂದೇಶಗಳು ಬರಬೇಕು. ಆಗ ಮಾತ್ರ ನಮ್ಮಲ್ಲಿ ಆ ಸಂದೇಶಗಳನ್ನು ನಾವು ರೂಢಿಸಿಕೊಳ್ತಾ ಹೋದಾಗ ನಾವು ಸಭ್ಯರಾಗ್ತೀವಿ. ಹಾಗಾಗಿ ಅದಕ್ಕೋಸ್ಕರ ಸಭೆಯನ್ನು ನಾವು ಯಾವುದೋ ರೀತಿಯ ಮಾತು ಹೇಳಬೇಕು ಅಂತ ತೋರಿಸುವಿಕೆಯಲ್ಲಿ ನಾವು ಉಪಯೋಗ ಮಾಡುವುದಲ್ಲ, ಒಳ್ಳೆಯ ಸಂದೇಶಗಳನ್ನು ಜನಮಾನಸಕ್ಕೆ ಮುಟ್ಟಿಸಬೇಕೆಂಬ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ಕುರಿದು ಅಪ್ಪೆನ ಸೇವೆ ಬೊಕ್ಕ ಅಪ್ಪೆನ ಭಕ್ತರನ ಸೇವೆ ಮಲ್ಪುನ ಕಟೀಲ್ ಅಸರಣ್ಣಿರಿ ಇಂಗ್ಲಿಗ ಆಧ್ಯಾತ್ಮದ ಶಕ್ತಿ ಕುರಿತಿರು ಶ್ರೀಧಾಮ ಪುದರ ದೀನಕಳು ಕಮಲದೇವಿ ಪ್ರಸಾದ ಅಸರಣ್ಣಿರು ಬೊಕ್ಕ ಅನಂತ ಅಸರಣ್ಣಿರು ದೇಶ ಪ್ರೇಮ ಅಪ್ಪೆ ಅಮ್ಮನ ಪ್ರೀತಿ ಬೊಕ್ಕ ಗುರುಕ್ಲಿನ ಕಳೆಗೊಂಡ ಮತಿ ಭ್ರಮಣೆ ಅಧಪತನ ಆಪುಣೊಂದು ಪಂಡೇರು. ನಾನು ಹೇಳು ದೇಶಕ್ಕೆ ಜಗತ್ತಿಗೆ ಬೇಡುವುದು ಇಷ್ಟೇ, ಪ್ರತಿಯೊಬ್ಬರು ಮಾನವೀಯ ಮೌಲ್ಯವನ್ನು ಅರ್ಥಕೊಂಡು ಈ ದೇಶದ ಅಸ್ತಿತ್ವದೊಟ್ಟಿಗೆ ಈ ಪ್ರಕೃತಿ ತತ್ತವಾದಂಥ ಕೊಡುಗೆ ಭಗವಂತ ಏನು ಕೊಟ್ಟಿದ್ದಾನೆ ಆ ಪ್ರಕೃತಿಯನ್ನು ಸ್ವಲ್ಪ ಅರ್ಥ ಮಾಡಿಕೊಡೋಣ. ಇವತ್ತು ಪ್ರಕೃತಿಯಿಂದ ನಮ್ಗೆ ಏನೆಲ್ಲ ಸಿಗ್ತಾ ಇದೆ ಅದು ಯಾವುದೇ ಜಾತಿಯ ಕಟ್ಟುಪಾಡಲ್ಲಿಲ್ಲ, ಮತದ ಕಟ್ಟುಪಾಡಲ್ಲಿಲ್ಲ, ಧರ್ಮದ ಕಟ್ಟುಪಾಡಲ್ಲಿಲ್ಲ, ಧರ್ಮದಲ್ಲಿದೆ. ಆದರೆ ನಾವು ಯೋಚನೆ ಮಾಡಬೇಕು, ದೇವರು ಇಷ್ಟೆಲ್ಲ ನಮಗೆ ಕೊಟ್ಟಿದ್ದಾರೆ. ದೇವರ ಸೃಷ್ಟಿಯಲ್ಲಿ ನಮಗೆಲ್ಲ ಅವಶ್ಯಕತೆಗೆ ಅನುಗುಣವಾದಂಥ ಎಲ್ಲ ಅವಶ್ಯಕತೆಗಳನ್ನು ಅವಕಾಶವನ್ನು ಕೊಟ್ಟದ್ದು ಎಲ್ಲರಿಗೆ ಸಮಾನವಾಗಿ ಕೊಟ್ಟಿದ್ದಾನೆ. ನಾವು ಉಸಿರಾಡುವ ಗಾಳಿ ಇರ್ಬೋದು, ಪ್ರಕೃತಿದತ್ತವಾದಂಥ ಆಹಾರ ಇರ್ಬೋದು, ಏನೆಲ್ಲ ನಾವು ಈ ಸಮಾಜದಲ್ಲಿ ಅನುಭವಿಸ್ತಾ ಇದೆ ಅದೆಲ್ಲರಿಗೂ ಸಮಾನವಾಗಿಯೇ ಇದೆ. ಆದರೆ ಭಗವಂತನ ಸೃಷ್ಟಿಯಲ್ಲಿ ಯಾವುದೇ ಭೇದ ಇಲ್ಲ. ಕಟೀಲ್ ಅನಂತ ಪದ್ಮನಾಭ ಅಸರಣ್ಣಿರು ಭುಜಬಲಿ ಧರ್ಮಸ್ಥಳ ಭಾಸ್ಕರ ಶೆಟ್ಟಿ ಪುಣೆ ಪಾಲ್ದೆ ತುಂಡಿರು ತಾರನಾಥ ಕೊಟ್ಟಾರಿ ಸಭೆ ಸುಧಾರ್ತಿರು. ಕುಡ್ಲದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ಮಹಾವಿದ್ಯಾಲಯಡು ನಡತೊಂದಿಪ್ಪುನ ಯಕ್ಷೋತ್ಸವ ತ್ರಿಂಶತಿ ಸಂಭ್ರಮಡು ಶನಿವಾರ 2ನೇ ದಿನದ ಪಂಥ ನಡತಲು ಒಟ್ಟು 7 ಕಾಲೇಜಿನ ಆಟದ ಕೂಟ ಪ್ರದರ್ಶನ ಕೊರಡು. ಕುಡ್ಲದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ಮಹಾವಿದ್ಯಾಲಯ ಸ್ನಾತಕೋತ್ತರ ಅಧ್ಯಯನ ಬೊಕ ಸಂಶೋಧನಾ ಕೇಂದ್ರ ಕುಡ್ಲದ ನಿಲೇಟ್ ವರ್ಷರ ಯಕ್ಷೋತ್ಸವ ಕಾಲೇಜು ಕಲ್ಪನಕ್ಕಿನ ಯಕ್ಷಗಾನ ಪಂಥ ನಡಪಾಂದುಲಿರು. ಈ ಸರ್ತಿ ಯಕ್ಷೋತ್ಸವ 30ನೇ ವರ್ಷವು ಕಾರ್ದಿತ್ತಲು ಆಲೆಕುಡು ತ್ರಿಂಶತಿ ಯಕ್ಷ ಸಂಭ್ರಮ 2022 ಆದ್ 2 ದಿನ ಕುಡ್ಲದ SDM ಕಾನೂನು ಕಾಲೇಜು ನಡತುಂಡು. 2ನೇ ದಿನ ಶನಿವಾರ ಒಟ್ಟು 7 ಕಾಲೇಜಿನ ಯಕ್ಷಗಾನ ಸಂಗುಲೆಡ್ದು ರಾಜ ಸೌದಾಸ, ಸಾಯುಜ್ಯ ಸಂಗ್ರಾಮ, ವೃಷಕೇತು ವಿಜಯ, ಭಾರ್ಗವ ವಿಜಯ, ಮುರಾಸುರವಧೆ, ನರಕಾಸುರ ಮೋಕ್ಷ ಬೊಕ್ಕ ಬಬ್ರುವಾಹನ ಕಾಳಗ ಪ್ರಸಂಗೊಲಿನ ಆಟ ಅಟಣೆ ಆದಿತ್ತು. ದಿಕ್ಪಾಲಕರ ಒಲವಿನಿಂದ ಬಲವಿನಿಂದ ಸುಧರ್ಮ ಸಭೆಯನ್ನು ಪ್ರವೇಶಿಸಿ ನನ್ನವಳಾದ ಸಚಿಯೊಂದಿಗೆ ಅರಿವಿಸ್ತರವನ್ನೇರಿದವನಿದ್ದೇನೆ. ಈ ಕಾಲಕ್ಕೆ ಸರಿಯಾಗಿ ರಂಭಾದಿ ತರುಣಿಯರ ಸಂಭ್ರಮದ ನರ್ತನದ ಜೊತೆಗೆ ಗಾಯನ ಚಿತ್ರಸೇನನ ಆನಂದವಾಗುತ್ತಿದೆ. ಮುಂದೆ ಆ ದೈತ್ಯರು ಸ್ವರ್ಗಕ್ಕೆ ಬಂದರೆ ವರುಣನಾಗಿರುವ ನಾನು ಅವರನ್ನು ಕರೆದಿಕ್ಕುತ್ತೇನೆ, ನಿಶ್ಚಿಂತನಾಗಿರು. ಆಗಲಿ. ನೆಮ್ಮದಿಯಿಂದ ಹರಿಕೀರ್ತನೆಯನ್ನು ಮಾಡುತ್ತಾ ಕಾಲವನ್ನು ಕಳೆಯುವುದು ಉಚಿತವಲ್ಲವೇ? ಹಾಗೇ ಆಗಲಿ. ಹರಸಯ್ಯ ಗುರುವೇ, ಧನ್ಯನಾದೆ ಭೂಮಿಪಾಲ. ಭೂಮಿ ಪ್ರಜೆಗಳು ವರ್ಣ ಧರ್ಮಗಳನ್ನು ಶರೀರ ಶುದ್ಧಿಗಾಗಿ ಸ್ನಾನ ಕರ್ಮಾದಿಗಳನ್ನು ಪೂರೈಸಿ ಬರುತ್ತೇನೆ. ಹೋಗಿ ಬನ್ನಿ ಗುರುಗಳೇ.
ಅನೇಕವಿದೆ ಅನೇಕವಿದೆ. ನಯನೆ ಸಿಡಿಲು ಬಡಿದಂತಾಗ ಈ ಕೆಟ್ಟ ಕಾಲ ಏಕಾಗಿ ಎದುರಾಯಿತು. ಯಾವ ಜನ್ಮದ ಪಾಪದ ಫಲವೋ ಎನ್ನುವುದು ನಮಗೀರ್ವರಿಗೂ ತಿಳಿಯದಂತಾಯಿತಲ್ಲ. ಅಬ್ಬಾ, ಇದು ಯಾವ ಲೋಕದಿಂದ ಬಂದ ಮಾರಿ? ತಡೆ ತಡೆ, ನನಗೆ ಜೀವ ಉಂಟಯ್ಯ. ಹಾಗಿದ್ದರೆ ಇದೇನು ಮೋಸ? ಇದು ಮೋಸವೇ? ಛೇ, ನಾನಿರುವುದೇ ಹೀಗೆ. ಅದೆಲ್ಲ ಇರಲಿ, ಯಾರು ನೀವು? ಇಲ್ಲಿಗೆ ಬಂದ್ರಿ, ನಿಮಗೆ ಇಲ್ಲಿ ಏನು ಕೆಲಸ? ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಕರ್ನಾಟಕ ನೇತ್ರಾವತಿ ವಲಯ ಕುಡ್ಲದ ನೆಲೆಟ್ ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಗಳು ಐತಾರ ಪುಲ್ಯಕಾಂಡೆ 5 ಗಂಟೆ ಹಿಡಿದು 7 ಗಂಟೆ ಮುಟ್ಟ ಸಾಮೂಹಿಕ ಯೋಗ ಶಿವ ನಮಸ್ಕಾರ ಕಾರ್ಯಕ್ರಮ ದಿವಂದಿರು. ಏಕಾದಶ ರುದ್ರ ನಮಸ್ಕಾರ, ಶಿವಾಷ್ಟೋತ್ತರ ಶತ ನಾಮಾನಿ ಪಠಣ ಬೊಕ ಪುಷ್ಪಾರ್ಚನೆ ನಡಪೆರ ಉಂಟು. ಸಾರ್ವಜನಿಕರು ಹೆಚ್ಚು ಜನ ಪಾಲ್ದೆತ್ತು ನೋಡೊಂದು ಪ್ರಕಟಣೆ ಕೇಂದ್ರದಿರು. ಇತ್ತೆ ಕುಡೂರ ಮುಖ್ಯಾಂಶಗಳು. ಕುಡ್ಲದ ಪುರಭವನೋಡು ನಮ್ಮ ಹಬ್ಬಕ್ಕ 2022 ಅಮೃತ ಸ್ವಾತಂತ್ರ್ಯ ಸಂಭ್ರಮ. ಸ್ವತಂತ್ರ ನಂಗ್ ಸುಲಭ ತಿಕ್ದಿಜಿಂದ ಜವನರಿಗೆ ತೆರಿಪಾವಂದೆ ಉಪ್ಪೋಡು ಮಂತ್ರಿ ವಿ ಸುನೀಲ್ ಕುಮಾರ್. ಶ್ರೀಧಾಮ ಮಾಣಿಲ ಮಹಾಲಕ್ಷ್ಮಿ ಕ್ಷೇತ್ರಡು ಪ್ರತಿಷ್ಠಾ ವರ್ಧಂತ್ಯುತ್ಸವ. ಧರ್ಮ ಪ್ರಜ್ಞೆಗಳು ಸೃಷ್ಟಿ ಅವಡು ಆಡುನಾಕ್ಲು ಧರ್ಮ ಪ್ರಜ್ಞೆ ಮೂಡಾವಡು ಧಾರ್ಮಿಕ ಸಭೆಟಿ ಕಮಲದೇವಿ ಪ್ರಸಾದ ಆಸ್ರಣ್ಣ ಕಟಿ. ಕುಡ್ಲಡ ಕಿಷ್ಕಿಂದ ಹನುಮದ್ ರಥಯಾತ್ರೆದ ಬೈಠಕ್ ಕಾರ್ಯಕ್ರಮ. ಕಿಷ್ಕಿಂದಡಿ ಇತ್ತೆಲ ಕಪಿ ಸಾಮ್ರಾಜ್ಯ ಉಂಡೋದು ಲೋಕ ಕುತೋಜಾವನ ಕೆಲಸ ಅವಡು ಶ್ರೀ ಗೋವಿಂದಾನಂದ ಸರಸ್ವತಿ ಸ್ವಾಮಿ. ಐಕಳ ಬಾವ 40 ವರ್ಷದ ಕಾಂತಬಾರೆ ಬೂದಬಾರೆ ಜೋಡುಕರೆ ಕಂಬಳ ಉದಿಪನ. ಐಕಳೋತ್ಸವದ ಮಿನದನ. ಇಡಗಿನಿತ್ತ ನಮ್ಮ ಕುಡ್ಲಾತಳು ವಾರ್ತೆಲು ಮುಗಿಡು ನನ್ನಲಾತು ಸುದ್ದಿ ಬಕ್ಕ ಮನರಂಜನೆಗಾತು ತೂವೊಂದಿ ಪ್ಲೇ ನಮ್ಮ ಕುಡ್ಲಾ 24/7 ಸೋಲ್ಮೇಲು.